ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಜನಾರ್ದನ ಪೂಜಾರಿಯವರ ಬಗ್ಗೆ ಕೆಟ್ಟದಾಗಿ ನಾನೇನು ಮಾತನಾಡಿಲ್ಲ. ಅಂತಹ ವ್ಯಕ್ತಿಯು ನಾನಲ್ಲ ಎಂದು ಕಣ್ಣೀರು ಸುರಿಸಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮಾನಾಥ ರೈ. ಜನಾರ್ದನ ಪೂಜಾರಿಯವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ರಮಾನಾಥ ರೈ ಮೇಲೆ ಮುನಿಸಿಕೊಂಡು ಗಳಗಳನೆ ಹತ್ತಿದ್ದಕ್ಕೆ ಇದು ಪ್ರತ್ಯುತ್ತರ. ಜನಾರ್ದನ ಪೂಜಾರಿಯವರ ಬಗ್ಗೆ ನಾನೇನು ಹೇಳಿಲ್ಲ. ಅವರ ಮನೆಯವರು ಹೇಳಿದರೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವರ ಮುಂದೆ ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ. ಇದೀಗ ಬಿಜೆಪಿ ಸೇರಿಕೊಂಡು ಹರಿಕೃಷ್ಣ ಬಂಟ್ವಾಳ್ ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ಎಂದವರು ಹೇಳಿದ್ರು. ಬಿಸಿ ರೋಡ್ನ ಗಾಣದಪಡ್ಪುವಿನ ಬ್ರಹ್ಮಶ್ರೀ ನಾರಾಯಣಗುರು ಸಭಾಭವನದಲ್ಲಿ ಭಾನುವಾರ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ರು. ಕಣ್ಣೀರು ತಡೆಯಲಾಗದೆ ತನ್ನ ಭಾಷಣವನ್ನ ಅರ್ಧಕ್ಕೆ ನಿಲ್ಲಿಸಿದ ರೈ, ತನಗೆ ಪೂಜಾರಿಯವರ ಮೇಲಿರುವ ಅಭಿಮಾನದ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲ ಎಂದ್ರು. ಸಂತೋಷ ನಮಗೆ ಜನಾರ್ದನ ಪೂಜಾರಿ ಜೊತೆಗೆ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದ ಹರಿಕೃಷ್ಣ ಬಂಟ್ವಾಳ್ ವಿರುದ್ಧ ಹರಿಹಾಯ್ದ ರೈ ಅವರು ಜನರನ್ನ ಸುಳ್ಳು ಹೇಳಿ ಮೋಸ ಮಾಡಬಾರದೆಂದ್ರು. ಇದೀಗ ಧರ್ಮಸ್ಥಳ ಕ್ಷೇತ್ರದಲ್ಲಿ ಯಾರು ಪ್ರಮಾಣ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.